ಏಪ್ರಿಲ್ 28ರಂದು ಕೋಳಿ ಅಂಕದಲ್ಲಿ ಪಾಲ್ಗೊಳ್ಳಲು ಬಂದಿದ್ದ ಹೊಯ್ಗೆ ಬಜಾರ್ ನಿವಾಸಿ ಕುಖ್ಯಾತ ರೌಡಿ ಶೀಟರ್ ರಾಹುಲ್ ತಿಂಗಳಾಯ ಅಲಿಯಾಸ್ ಕಕ್ಕೆ ರಾಹುಲ್ ಎಂಬಾತರನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಎಮ್ಮೆಕೆರೆ ಮೈದಾನದ ಬಳಿ ಬರ್ಬರವಾಗಿ ಹತ್ಯೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರು ಪೊಲೀಸರ ತಂಡ 6 ಮಂದಿ ಆರೋಪಿಗಳನ್ನು ಬಂಧಿಸಿದೆ. ಬಂಧಿತ ಆರೋಪಿಗಳನ್ನು ಎಮ್ಮೆಕೆರೆ ನಿವಾಸಿ ಮಹೇಂದ್ರ ಶೆಟ್ಟಿ, ಬೋಳಾರದ ಅಕ್ಷಯ್ ಕುಮಾರ್, ಎಮ್ಮೆಕೆರೆಯ ಸುಶಿತ್, ಮೌಗನ್ಸ್ಗೇಟ್ ನಿವಾಸಿ ದಿಲ್ಲೇಶ್ ಬಂಗೇರ ಹಾಗೂ ಕೃತ್ಯಕ್ಕೆ ಸಹಕರಿಸಿದ ಎಮ್ಮೆಕೆರೆಯ ವಿಷ್ಣು ಪಿ ಮತ್ತು ಬೋಳಾರದ ನಿವಾಸಿ ಶುಭಂ ಎಂಬವರನ್ನ ಬಂಧಿಸಲಾಗಿದೆ. ಇವರೆಲ್ಲರನ್ನ ಇಂದು ಬೆಳಗ್ಗೆ ಸುಲ್ತಾನ್ ಬತ್ತೇರಿ ಹಾಗೂ ಸೋಮೇಶ್ವರ ಬೀಚ್ ಬಳಿಯಿಂದ ಬಂಧಿಸಲಾಗಿದೆ. ಇವರಿಂದ 3 ತಲ್ವಾರ್, 4 ಕತ್ತಿ, 3 ಚೂರಿ, 2 ಸ್ಕೂಟರ್, ರಾಯಲ್ ಎನ್ಫೀಲ್ಡ್ ಬುಲೆಟ್ ಹಾಗೂ 5 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಕಮಿಷನರ್ ಹೇಳಿದ್ದಾರೆ. ಎಮ್ಮೆಕೆರೆ ಕೋಳಿ ಅಂಕ ನಡೀತಾ ಇರುವುದನ್ನು ವೀಕ್ಷಿಸಲು ಆಗಮಿಸಿದ್ದ ರಾಹುಲ್ನನ್ನ ಹಿಂಬಾಲಿಸಿಕೊಂಡು ಬೈಕ್ನಲ್ಲಿ ಬಂದಿದ್ದ ತಂಡ ಆತನನ್ನ ಬೆನ್ನಟ್ಟಿ ಮೈದಾನದಲ್ಲಿ ಬರ್ಬರವಾಗಿ ಕಡಿದು ಕೊಲೆ ಮಾಡಿ ಪರಾರಿಯಾಗಿತ್ತು. ಪಾಣೇಶ್ವರ ಠಾಣಾ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ರು. ಕಕ್ಕೆ ರಾಹುಲ್ ರೌಡಿ ಶೀಟರ್ ಆಗಿದ್ರು. ಹಿಂದೂ ಪರ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದ ಕಾರ್ಯಕರ್ತನಾಗಿದ್ದ ಈತನ ವಿರುದ್ಧ ಕೊಲೆಯತ್ನ, ಹಲ್ಲೆ ಸೇರಿ ವಿವಿಧ ಠಾಣೆಗಳಲ್ಲಿ 12ಕ್ಕೂ ಹೆಚ್ಚು ಪ್ರಕರಣಗಳು ಇದ್ವು. ಪೂರ್ವ ದ್ವೇಷದ ಹಿನ್ನೆಲೆಯಲ್ಲಿ ಮಹೇಂದ್ರ ಎಂಬಾತನ ತಂಡ ಕೊಲೆಗೈದು ಪರಾರಿಯಾಗಿತ್ತು ಅಂತ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ರು. ಮಹೇಂದ್ರ, ಅಕ್ಷಯ್, ಸುಚೇತ್ ಹಾಗೂ ಇನ್ನೊಬ್ಬ ಸೇರಿ ಕೊಲೆ ಮಾಡಿದ್ರು. ಕೊಲೆ ಪ್ರಕರಣದ ಬಳಿಕ ಆರೋಪಿಗಳು ಕೇರಳಕ್ಕೆ ಪರಾರಿಯಾಗಿದ್ದು ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬೆನ್ನು ಬಿದ್ದಿದ್ರು. ಇದೀಗ 6 ಮಂದಿಯನ್ನ ಬಂಧಿಸಲಾಗಿದೆ. ಒಟ್ಟು 6 ಜನ ಆರೋಪಿಗಳನ್ನು ಈಗ ಅರೆಸ್ಟ್ ಮಾಡಿದ್ದೀವಿ. ಅವ್ರಗಳ ಹೆಸರುಗಳು ಮಹೇಂದ್ರ ಶೆಟ್ಟಿ, ಈತ ಎಮ್ಮೆಕೆರೆ ನಿವಾಸಿ, ಮಂಗಳೂರು ನಗರದಲ್ಲಿ. ಈತ ಗಲ್ಫ್ ರಾಷ್ಟ್ರದಲ್ಲಿ ಆಯಿಲ್ ಮೆಕ್ಯಾನಿಕ್ ಆಗಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾನೆ. ಈಗಷ್ಟೇ ಮಾರ್ಚ್ ತಿಂಗಳಲ್ಲಿ ಮತ್ತೆ ಮಂಗಳೂರಿಗೆ ವಾಪಸ್ಸಾಗಿದ್ದಾನೆ. ಅದೇ ರೀತಿ ಅಕ್ಷಯ್ ಕುಮಾರ್, ಇವನು ಬೋಳಾರ ಅನ್ನುವಂಥ ಏರಿಯಾ ಮಂಗಳೂರು. ಇವನು ಅಬುದಾಬಿಯಲ್ಲಿ AC ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ಕೊಂಡಿರ್ತಾನೆ ಮತ್ತು ಇದೇ ತಿಂಗಳು ಮಾರ್ಚ್ನಲ್ಲಿ ವಾಪಸ್ ಬಂದಿರ್ತಾನೆ. ಸುಶೀತ್ ಅಂತ, ಇವನು ಸುಮಾರು 20 ವರ್ಷ ಪ್ರಾಯ. ಇವನು ಕೂಡ ಎಮ್ಮೆಕೆರೆ ನಿವಾಸಿ, ಶ್ರೀನಿವಾಸ ಕಾಲೇಜಿನಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿ ಇರುವುದ. ದಿಲ್ಲೇಶ್ ಬಂಗೇರ ಅಂತ, ಇವನು 21 ವರ್ಷ. ಇವನು ಯಾವುದೇ ಒಂದು ಕೆಲಸ ಮಾಡ್ತಾ ಇರಲ್ಲ ಸದ್ಯಕ್ಕೆ, ಇತ್ತೀಚೆಗಷ್ಟೇ ಕೆಲಸದ ಹುಡುಕಾಟದಲ್ಲಿರ್ತಾರೆ. ಮಾರ್ಗನ್ಸ್ಗೇಟ್ ಅಲ್ಲಿನ ನಿವಾಸಿ. ಇವರು 4 ಜನ ಅವತ್ತು ಆ ಒಂದು ಇನ್ಸಿಡೆಂಟಲ್ಲಿ ನೇರ ವೆಪನ್ಸ್ ಯೂಸ್ ಮಾಡಿಕೊಂಡು ಅಸಾಲ್ಟ್ ಮಾಡಿದಂಥ 2 ಬೈಕ್ನಲ್ಲಿ ಬಂದಿರುವಂಥ ಮಾಹಿತಿ ಇತ್ತು. ಆ 4 ಜನ ಇವರು. ಅದ್ರ ಜೊತೆಗೆ ಇನ್ನಿಬ್ಬರು ಶುಭಂ ಅಂತ ಒಬ್ಬ, ವಿಷ್ಣು ಅಂತ ಒಬ್ಬ. ಶುಭಂ ಅನ್ನೋಂಥವನು ಸುಮಾರು 26 ವರ್ಷ. ಇವನು ಪಿಂಟೋ ಲೇನ್ ಬೋಳಾರ್ ಅಲ್ಲೇ ನಿವಾಸಿ. ಅದೇ ರೀತಿ ವಿಷ್ಣು ಅನ್ನೋಂಥವನು ಸುಮಾರು 20 ವರ್ಷ ಪ್ರಾಯ ಇವನಿಗೆ. ಇವನು ಎಮ್ಮೆಕೆರೆ ನಿವಾಸಿ. ಸೊ ಈ ಒಂದು ಘಟನೆಯ ಹಿನ್ನೆಲೆ ಏನು ಅಂತ ನಾವು ನೋಡೋದಾದರೆ, ಈ ಮೃತ ರಾಹುಲ್ ಏನಿದ್ದಾನೆ, ಇವನ ಜೊತೆ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಮಹೇಂದ್ರ ಶೆಟ್ಟಿ ಏನಿದ್ದಾನೆ, ಇವನಿಗೂ ಸುಮಾರು ವರ್ಷಗಳಿಂದ ವೈಷಮ್ಯ ಇರುತ್ತೆ. 2016ರಲ್ಲಿ ಎಮ್ಮೆಕೆರೆ ಮೈದಾನದಲ್ಲಿ ಒಂದ್ಸರಿ ಆಟ ಆಡುವಂಥ ಸಂದರ್ಭದಲ್ಲಿ ಈ 2 ಗುಂಪುಗಳ ನಡುವೆ, ಈ ರಾಹುಲ್ ಮತ್ತು ಅವನ ಸ್ನೇಹಿತರ ಜೊತೆ ಈ ಮಹೇಂದ್ರ ಶೆಟ್ಟಿ ಮತ್ತು ಅವನ ಸ್ನೇಹಿತರ ನಡುವೆ ಒಂದು ಸಂಘರ್ಷ ಆಗಿರುತ್ತೆ. ಹಾಗಾಗಿ 2016ರಲ್ಲಿ ಒಂದು ಪ್ರಕರಣ ಈ ರಾಹುಲ್ ಮತ್ತು ಅವನ ಸ್ನೇಹಿತರ ಮೇಲೆ ದಾಖಲಾಗಿರುತ್ತೆ. ಅದೇ ರೀತಿ 2019ರಲ್ಲಿ ಕೂಡ ಈ ಮಹೇಂದ್ರ ಶೆಟ್ಟಿ ಅನ್ನೋನ ಮೇಲೆ ರಾಹುಲ್ ಅಟ್ಯಾಕ್ ಮಾಡಿದ್ದ ಅನ್ನುವಂಥದ್ದು ನಮ್ಮ ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ಈ 2 ಪ್ರಕರಣಗಳು ದಾಖಲಾಗಿರುತ್ತೆ. ಅದರ ಜೊತೆಗೆ ಇನ್ನೊಂದು ಪ್ರಕರಣ 2020ರಲ್ಲಿ ಕಾರ್ತಿಕ್ ಶೆಟ್ಟಿ ಮತ್ತು ಅವನ ಸ್ನೇಹಿತರು, ಅವನ ಸಹಚರರಿದ್ದಾರೆ, ಅವ್ರ ಮೇಲೆ ಅಗೇನ್ ಇವನು ರಾಹುಲ್ ಅಟ್ಯಾಕ್ ಮಾಡಿದ್ದ ಇವನ ಫ್ರೆಂಡ್ಸ್ ಜೊತೆ ಅಂತಂದು 2020ರಲ್ಲೂ ಕೂಡ ಒಂದು ಪ್ರಕರಣ ದಾಖಲಾಗಿದೆ. ಹಾಗಾಗಿ ಈ ರಾಹುಲ್ ವಿರುದ್ಧ ಮಹೇಂದ್ರ ಶೆಟ್ಟಿ ಅನ್ನುವಂಥವನು ಮತ್ತು ಅವನ ಸಹಚರರು, ಅದೇ ರೀತಿ ಕಾರ್ತಿಕ್ ಶೆಟ್ಟಿ ಅನ್ನುವಂಥವನು ಮತ್ತು ಅವನ ಸಹಚರರು ಸೇರಿಕೊಂಡು ಈ ಒಂದು ಇನ್ಸಿಡೆಂಟ್ ಮಾಡಲಿಕ್ಕೆ ಕಾನ್ಸ್ಪಿರಸಿ ಮಾಡಿ ಕೃತ್ಯವನ್ನು ಮಾಡಿರುವಂಥದ್ದು ನಮಗೆ ತಿಳಿದು ಬಂದಿದೆ.